ಸಾಧನೆಗೂ ಓಲ ಅಡ್ಡಿ ಇಚ್ಚಿಗೆ ಸಾಧಿಸಿದರೆ ಸಬಲ ನುಂಗಬಹುದು ಇಂದು ನಮ್ಮ ಹಿರಿಯ ಕ್ಲೆನ ಪಾತೆರ ಅನುಭವದ ಪಾತೆರ ಮನಸ್ಸು ಮಲ್ತಂಡ ದಾದಲ ಮಲ್ಪೊಲಿ ಪನ್ಪಿನೆಕ್ ಸುಳ್ಯ ತಾಲೂಕು ಗುತ್ತಿಗಾರು ಗ್ರಾಮದ ಮೊಗ್ರಡು ಊರ್ದಕ್ಲೆ ನಿರ್ಮಾಣ ಮಲ್ತಿನ ಗ್ರಾಮ ಸೇತು ಸಾಕ್ಷಿ ದಕ್ಷಿಣ ಕನ್ನಡ ಜಿಲ್ಲೆದ ಸುಳ್ಯ ತಾಲೂಕು ಅಂಚಿರ್ದು ಕೊಡಗು ಜಿಲ್ಲೆಗೆ ತಾಗುದುಪ್ಪುನ ಗಡಿ ಭಾಗದ ತಾಲೂಕು ಗಟ್ಟ ಜತ್ತದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪುನಕ್ಲೆಗ್ ಬಾಕಿಲು ಸುಳ್ಯದ ಗುತ್ತಿಗಾರ ಗ್ರಾಮದ ಮೊಗ್ರ ಒಂಜಿ ಎಲ್ಯ ಹಳ್ಳಿ ಸುಮಾರು 1300 1500 ಜನಸಂಖ್ಯೆದ ಪ್ರದೇಶ ಕಮಿಲ ಏರಣಗುಡ್ಡೆ ಮಲ್ಕಜೆ ಬಳ್ಳಕ್ಕ ಇಂದು ಮೊಗ್ರನು ಆವರಿ ಸಾಯನ ಊರುಡು ಮೊಗ್ರ ಇಂದೆಕ್ ಮಾತ ಕೇಂದ್ರ ಸ್ಥಾನ ಇತ್ತಿಲಕ ಈ ಊರ್ದಕ್ಲೆಗ್ ಮತದಾನದ ಕೇಂದ್ರಲ ಮೊಗ್ರ ಶಾಲೆ ಆಂಡ ಇಡಗ್ ಸರಿಯಾಯಿನ ಸಂಪರ್ಕ ಸಾಧಿ ಮಾತ್ರ ಇಚ್ಚಾಂಡು ಗುತ್ತಿಗಾರದ ಮೊಗ್ರ ಸರ್ಕಾರಿ ಶಾಲೆ ಆರೋಗ್ಯ ಉಪಕೇಂದ್ರ ಅಂಗನವಾಡಿ ದೈವಸ್ಥಾನ ಭಜನಾ ಮಂದಿರ ಮಾತಲಾ ಉಂಡು ಆಂಡ ಬರ್ಪುನ ಸಾಧಿ ಮಾತ್ರ ಸರಿ ಇಚ್ಚಿ ಅವೆಟ್ಲ ಮರಿಯಲಡು ಮೊಗ್ರ ತುದೆ ದಾಟದ ಬರಿಯರೆ ಸಾಧ್ಯನೇ ಆವುದಿಚ್ಚಾಂಡು ಆಂಜೋಲು ಶಾಲೆಗೆ ಬರ್ಪುನ ಜೋಕ್ಲು ಅವೆಂಚಾಂಡಲ ಮೊರಂಪು ಸೊಂಟ ಮುಟ್ಟ ನೀಡು ಮುರ್ಕೊಂದು ಬಂಗ ಬತ್ತದ ಬರೊಂದಿತ್ತಂಡಲ ಪೊಂಜೋಲೆಗ್ ಸಾಧ್ಯನೇ ಆವುದಿಚ್ಚಾಂಡು ಇಡಗೊಂಜಿ ಸಂಕ ಬೋರ್ಡ್ ಪಂಪಿನ ಬೇಡಿಕೆ ಸ್ಥಳೀಯರಿರ್ದು ಕೇನೊಂದೇ ಇತ್ತಂಡು ಆಚರಿದ ಬೊಕ್ಕ ಇಂದು ಪ್ರತಿಭಟನೆ ಚಳುವಳಿದ ಮೂಲಕಲ ಜೋರುಡೆ ಒತ್ತಾಯಡು ಕೇನೊಂದು ಬತ್ತಂಡು ವಾಡಿಕೆ ದಲಕ ಓಟು ಬನ್ನಗ ಓಟು ಕೇನಿಯರ ಬತ್ತಿನ ಜನಪ್ರತಿನಿಧಿನಗಳು ಭರವಸೆ ಕೊರೊಂದೇ ಇತ್ತೇರು ಆಂಡಲ ಸಂಕ ಮಾತ್ರ ಆದಿಚ್ಚಾಂಡು ಗ್ರಾಮಸ್ಥರು ತಂಕ್ಲನ ಮಟ್ಟಗ ಆಪ್ನಾತ್ ಕಂಗದ ಪಾಂಪು ಪಾರ್ದು ತುದೆ ದಾಟರೆ ಕಾಲ್ ಸಂಘದ ವ್ಯವಸ್ಥೆ ಮಲ್ದೊಂದಿತ್ತೇರು ಆಂಡ ಇಂದು ಸುರಕ್ಷತೆದ ದೃಷ್ಟಿಡು ಆತು ಎಡ್ಡೆ ವ್ಯವಸ್ಥೆ ಆದಿಚ್ಚಾಂಡು ಇದನ್ನು ಸವಾಲಾದ ದೆತ್ತೊನ್ನ ಗ್ರಾಮಸ್ಥರು ಸ್ಥಳೀಯರು ಖಾಲಿ ಇರುವ ದಿನಟು ಜನಸಂಚಾರ ದ್ವಿಚಕ್ರ ವಾಹನ ಸಂಚಾರಗ ಆಪುನಂಚಿನ ಎಡ್ಡೆ ಗಟ್ಟಿ ಮುಟ್ಟದ ಸಂಕನ ಮಲ್ತದು ಮನಸ್ಸು ಮಲ್ತಂಡ ಓಲ ಸಾಧ್ಯ ಪಂಡದು ತೋಚಾದಿರು ಸ್ಥಳೀಯ ಪತ್ರಕರ್ತೆ ಕೃಷಿಕರು ಮಹೇಶ್ ಪುಚ್ಚಪಾಡಿಯರ್ನ ನೇತೃತ್ವಲು ಜವನಿರ್ನ ತಂಡ ಮೊಕ್ಲಿಗು ಮಾರ್ಗದರ್ಶನ ಆದು ತೂಗು ಸೇತುವೆದ ಸರದಾರೆ ಪನ್ಪಿ ಪೆರ್ಮೆದ ಬಿರುದನ್ ಪಡೆಯನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಗಿರೀಶ್ ಭಾರದ್ವಾಜ್ರೇನ ಮಗೆ ಪತಂಜಲಿ ಭಾರದ್ವಾಜ್ರೇನ ಮುತಾಲಿಕೆಡು ಸವಾಲ್ದ ಸಂಕ ನಿರ್ಮಾಣಗ ಯೋಚನೆಲು ಆಂಡು ಸುರುಕು ಬೋಡಾಯಿನ ಪಣವು ಇನ್ನತ ಅಂದಾಜ್ ಪಟ್ಟಿ ಇಂಜ ಮಾತಾ ರೂಪುರೇಷಲು ತಯಾರಿಲು ಮಲ್ತೊಂಡೇರು
ಜೂನ್ 5 ತಾರೀಕಿಗೆ ಅಂದಾಜು ಪಟ್ಟಿ ತಯಾರಾಂಡ ಜೂನ್ 24 ಸಂಘ ನಿರ್ಮಾಣ ಆದು ಉದಿಪನಲ್ಲಿ ನಡೆತನು. ಇರುವ ಮೀಟರ್ ಉದ್ದ 1.2 ಮೀಟರ್ ಅಗಲದ ಸಂಕಡ್ ಜನಗಳು ಮಾತ್ರ ತಂದೆ ದ್ವಿಚಕ್ರ ವಾಹನ ಸಂಚಾರಗಳ ಅನುಕೂಲ ಆಪಿನ ಈ ಸಂಘ ಗ್ರಾಮ ಸೇತು ಊರ್ದಕ್ಲಿನ ಗಟ್ಟಿ ಮನಸ್ಸು ಪರಿಶ್ರಮ ಸಾಧನೆದ ಸಾಕ್ಷಿ ಪಂಡದು ಸ್ಥಳೀಯರು ಲಕ್ಷ್ಮೀಶ ಗಬ್ಲಾಟ್ಕೇರ್ನ ಪಾತೆರ. ನಮ್ಮ ಸುಳ್ಯ ತಾಲೂಕು ಗುತ್ತಿಗಾರ ಗ್ರಾಮದ ಮೊಗ್ರ ಏರಣಗುಡ್ಡೆ ಅನ್ನುವಂತಹ ಪ್ರದೇಶದಲ್ಲಿ ಹರಿಯುವಂತಹ ಒಂದು ಹೊಳೆಯ ಕಥೆ ಇದು. ಹೊಳೆಯ ಆಚೆ ಬದಿ ಈಚೆ ಬದಿ ಸುಮಾರು 100-200 ಮನೆಗಳು. ಊರಿನ 400-500 ವರ್ಷಗಳ ಇತಿಹಾಸ ಇರುವಂಥ ಒಂದು ಪ್ರಾಚೀನ ಕಾರಣಿಕದ ದೈವಸ್ಥಾನ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ, ಪ್ರಾಥಮಿಕ ಶಾಲೆ ಇಷ್ಟೆಲ್ಲ ಇರುವಂತಹ ಒಂದು ಪ್ರದೇಶಕ್ಕೆ, ಊರಿನ ಇನ್ನೊಂದು ಭಾಗಕ್ಕೆ ಹೋಗುವುದಕ್ಕೆ ಮಳೆಗಾಲದ 6 ತಿಂಗಳು ಕೂಡ ಅತ್ಯಂತ ಕಷ್ಟಪಡುವಂತಹ ಸಮಯ. ಮಳೆ ಬಂತು ಅಂತಾದರೆ ಇಲ್ಲಿ ಶಾಲೆ ಮಕ್ಕಳಿಗೆ ರಜಾ, ಶಿಕ್ಷಣದಿಂದ ವಂಚಿತ. ಆರೋಗ್ಯ ಉಪಕೇಂದ್ರ ಅದು ಚಾಲ್ತಿಯಲ್ಲಿದ್ದರೂ ಕೂಡ ಅಲ್ಲಿಗೆ ರೋಗಿಗಳು ಹೋಗಲಿಕ್ಕಾಗೋದಿಲ್ಲ. ರೋಗಿಗಳು ಬಂದರೆ ಆ ಕಡೆಯಿಂದ ವೈದ್ಯಾಧಿಕಾರಿಗಳು ಅಥವಾ ದಾದಿಯರು ಬರಲಿಕ್ಕಾಗೋದಿಲ್ಲ. ಈ ಸಮಸ್ಯೆ ಪರಿಹಾರಕ್ಕೆ 2-3 ದಶಕಗಳಿಂದಲೇ ಬೇಡಿಕೆ ಜನ ಸಲ್ಲಿಸ್ತಾ ಇದ್ದರು. 2006ನೇ ಇಸವಿ ನಂತರ ಈ ಬೇಡಿಕೆ ಒಂದು ಆಗ್ರಹ, ಒಂದು ಹೋರಾಟ ಆಗಿ ಪರಿವರ್ತನೆ ಆಯಿತು. ಗ್ರಾಮ ಮಟ್ಟದಿಂದ ಹಿಡಿದು ಪ್ರಧಾನಮಂತ್ರಿಯವರ ಕಾರ್ಯಾಲಯದ ತನಕ ಕೂಡ ನಮ್ಮ ಬೇಡಿಕೆ, ನಮ್ಮ ಆಗ್ರಹ, ನಮ್ಮ ಮನವಿ ಅದು ಪತ್ರದ ಮೂಲಕ, ಮನವಿಗಳ ಮೂಲಕ ಮತ್ತು ದುರವಸ್ಥೆಯ ಸಮಗ್ರ ಚಿತ್ರಣವನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಕೂಡ ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಕಳಿಸಿಯೂ ಆಯಿತು. ಅಲ್ಲಿಂದ ಕಾರ್ಯಾಲಯದಿಂದ ಪುನಃ ಇಲ್ಲಿಯ ವಾಸ್ತವ ಸ್ಥಿತಿಯ ಚಿತ್ರಣ ಕೊಡಲಿಕ್ಕೆ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಬಂದರೂ ಕೂಡ ಅವರದ್ದು ಬೇಜವಾಬ್ದಾರಿ ಅಂತ ಅನ್ನಿಸ್ತದೆ. ಒಂದು ಸಕಾರಾತ್ಮಕವಾದ ಪ್ರತಿಕ್ರಿಯೆ ಈ ಕಡೆಯಿಂದ ಹೋಗಲಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಆ ಬಳಿಕ ಶಾಸಕರು, ಸ್ಥಳೀಯ ಸಂಸ್ಥೆಗಳ ಎಲ್ಲ ಜನಪ್ರತಿನಿಧಿಗಳು ಬಂದು ವೀಕ್ಷಿಸಿ ಭರವಸೆಯನ್ನು ಕೊಟ್ಟು ಆಗಿತ್ತು. ಕಳೆದ ಬಾರಿ ಸ್ಥಳೀಯ ಪಂಚಾಯತ್ ಚುನಾವಣೆಗೆ ಆಗುವಾಗ ಇಲ್ಲಿಯ ಜನರನ್ನು ಸಮಾಧಾನಪಡಿಸಲಿಕ್ಕೆ ಬೇಕಾಗಿ ಒಂದು ತಂತ್ರವನ್ನು ಕೂಡ ಹೂಡಿದರು. ಇಲ್ಲ, ನಾಡಿದ್ದು ಮಾರ್ಚಿಗೆ ಆಗುವಾಗ ಇದು ಶಿಲಾನ್ಯಾಸ ಆಗ್ತದೆ, ಸೇತುವೆ ಪ್ರಾರಂಭ ಆಗ್ತದೆ, 1.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅಂತ. ಹಾಗೆ 2 ತಿಂಗಳ ಕಾಲ ನಾವೆಲ್ಲ ಕಾದೆ ಊರಿನವರು. ಆದರೆ ಮತ್ತೆ ನಾವು ಕಳೆದ 30 ವರ್ಷಗಳಿಂದ ಯಾವ ರೀತಿ ಆಸೆಯ ಗೋಪುರವನ್ನು ಕಟ್ಟಿಕೊಂಡಿದ್ದೆವೋ ಆ ಗೋಪುರ ಕುಸಿದಿದೆ ಅಂತ ಅನ್ನಿಸಲಿಕ್ಕೆ ಶುರುವಾಯಿತು. ಹಾಗಾಗಿ ಊರ ಜನ ತೀರ್ಮಾನ ಮಾಡಿದರು, ನಮ್ಮ ಇಲ್ಲಿಯ ಸ್ಥಳೀಯವಾಗಿ ಸದಾ ಕ್ರಿಯಾಶೀಲವಾಗಿ ಮತ್ತು ಒಂದು ವೈಶಿಷ್ಟ್ಯಪೂರ್ಣ ಪತ್ರಿಕೋದ್ಯಮದ ಮೂಲಕವಾಗಿ ತನ್ನ ಛಾಪನ್ನು ಮೂಡಿಸಿರುವ ಮಹೇಶರ ನೇತೃತ್ವದಲ್ಲಿ, ಪುಚ್ಚಬಾಡಿ ಮಹೇಶರ ನೇತೃತ್ವದಲ್ಲಿ ಜನ ಎಲ್ಲ ಒಟ್ಟಾದರು.
ಅಚ್ಯುತರು, ಸುರೇಶರು, ಮಂಜುನಾಥರು, ಹರ್ಷಲು ಹೀಗೆ 10 ಜನ ಯುವಕರು ಒಂದು ತಂಡ ಕಟ್ಟಿಕೊಂಡು ಕನಸನ್ನು ನನಸು ಮಾಡಲಿಕ್ಕೆ ಹೊರಟರು. ಹಾಗೆ ಪತಂಜಲಿ ಭಾರದ್ವಾಜ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಗಿರೀಶ್ ಭಾರದ್ವಾಜ್ ಅವರ ಸುಪುತ್ರ ಪತಂಜಲಿಯವರ ನೇತೃತ್ವದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಅಂದಾಜಿನ ಒಂದು ಕಿರು ಸೇತುವೆ, ದ್ವಿಚಕ್ರ ವಾಹನ ಹೋಗುವಾಗಿರುವಂಥ ಒಂದು ಕಿರು ಸೇತುವೆ ಬರೀ 19 ದಿವಸಗಳಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿದರೆ ಒಂದು ಜನರ ಇನ್ವಾಲ್ವ್ಮೆಂಟ್ ಹೇಗೆ ಉಂಟು ಅಂತ ನಮಗೆ ಅರ್ಥ ಆಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಏನು, ನಿರಂತರವಾಗಿ ಜನ ಬೇಡಿಕೆ ಇಟ್ಟಿದ್ದರು ಮತ್ತು ವಾಸ್ತವಿಕವಾಗಿ ಇದರ ಅಗತ್ಯ ಇದ್ದರೂ ಕೂಡ ಶಿಕ್ಷಣದಿಂದ ಇಲ್ಲಿಯ ಪರಿಶಿಷ್ಟ ಜಾತಿ ವರ್ಗಗಳ ಮಕ್ಕಳು ವಂಚಿತರಾಗ್ತಾರೆ, ಆರೋಗ್ಯದಿಂದ ವಂಚಿತರಾಗ್ತಾರೆ, ಅವರ ಭಾವನೆಗಳಿಗೆ ಇಂಬು ಕೊಡುವಂತಹ ದೈವಸ್ಥಾನಕ್ಕೆ ಹೋಗುವುದರಿಂದ ಅವರು ವಂಚಿತರಾಗ್ತಾರೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ, ಇದೊಂದು ಮೀಸಲಾತಿ ಕ್ಷೇತ್ರ ಆಗಿದ್ದರೂ ಕೂಡ, ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಆಗಿದ್ದರೂ ಕೂಡ ಯಾಕೆ ಈ ರೀತಿ ಆಯಿತು ಅನ್ನುವುದು ನಮಗೆ ಇನ್ನೂ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಜನಪ್ರತಿನಿಧಿಗಳನ್ನು ದೂರುವುದು ಅಥವಾ ಅಧಿಕಾರಿಗಳ ಅಸಡ್ಡೆ ಅಂತ ಹೇಳುವುದು ಅಥವಾ ನಮ್ಮ ಬೇಡಿಕೆ ಸರಿಯಾಗಿ ಮಂಡನೆ ಆಗಲಿಲ್ಲ ಅಂತ ತಿಳ್ಕೊಳ್ಳುವುದು, ಅವರವರ ಭಾವಕ್ಕೆ ಹೇಗೆ ಬೇಕಾದರೂ ಹೇಳ್ತಾ ಹೋಗ್ಬೋದು. ಆದರೆ ಇಲ್ಲಿಯ ಸಮಸ್ಯೆ ಇರುವುದಂತೂ ನಿಜ. ಇವಾಗ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿನ ಪರಿಹಾರವನ್ನು ಊರಿನ ಜನ ಒಟ್ಟು ಸೇರಿ ಬೇರೆ ಬೇರೆ ದಾನಿಗಳು, ಹಿತೈಷಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಇದೊಂದು ರಾಷ್ಟ್ರಮಟ್ಟದ ಸುದ್ದಿ ಕೂಡ ಆಗಿದೆ. ಅಧಿಕಾರಕರ್ತರು ಎಲ್ಲರೂ ಇದನ್ನು ಗಮನಿಸಿದ್ದಾರೆ. ಹಾಗಾಗಿ ಈಗ ತಾತ್ಕಾಲಿಕವಾದಂತಹ ಬಲಿಷ್ಠವಾದಂತಹ ಕಾಲುಸಂಕ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ಬೇಡಿಕೆಯನ್ನು, ನಮ್ಮ ಅಹವಾಲನ್ನು, ನಮ್ಮ ಆಗ್ರಹವನ್ನು ಇದನ್ನು ಮನ್ನಿಸಿ, ಇದನ್ನು ಗಮನಿಸಿ ಪೂರ್ಣ ಪ್ರಮಾಣದ ಸರ್ವಋತು ಸೇತುವೆಯನ್ನು ಮಾಡಿಕೊಡಬೇಕು ಅನ್ನುವುದೇ ಊರಿನ ಜನರ ಆಗ್ರಹ. ಈ ಗ್ರಾಮ ಸೇತು ಸಂಘಗ್ ಆಯ್ನ ಖರ್ಚು 1 ಲಕ್ಷ ರೂಪಾಯಿ. ಇನ್ನತ ಪಿರಾವುಡು ಊರ್ದಕ್ಲಿನ ದಾನಿಲಿನ ಸಹಕಾರ ಉಂಡು, ಪರಿಶ್ರಮ ಉಂಡು ಪಣದು ಸ್ಥಳೀಯ ಚವನೆ ಮಂಜುನಾಥ್ ಮುತ್ಲಾಜೆ ಬೊಕ್ಕ ಶಾಲಾ ವಿದ್ಯಾರ್ಥಿ ಮೋಕ್ಷಿತ್ ತಂಕ್ಲಿನ ಸಾಧನದ ಸಂಘದ ಬಗೆಗೆ ತೆರಿಪಾದರು. ಶಾಲೆಗೆಲ್ಲ ಅಪ್ಪ ಬರ್ತಿದ್ರು, ನಮ್ಮನ್ನು ಸೇತುವೆ ನೀರಿನಲ್ಲಿ ದಾಟಿಸಿ ಶಾಲೆಗೆ ಹೋಗ್ತಿದ್ವಿ. ಮತ್ತು ಶಾಲೆಗೆ ವಾಪಸ್ಸು ಬರುವಾಗ ಅಪ್ಪ ಬರ್ತಿದ್ರು, ವಾಪಸ್ಸು ಅಪ್ಪ ಬರುವಾಗ ದಾಟಿಸಿ ಮನೆಗೆ ಹೋಗ್ತಿದ್ವಿ. ಮತ್ತು ಈ ಶಂಕ ಆಯಿತು. ಮತ್ತು ಗ್ರಾಮ ಭಾರತದವರು ಶಂಕ ಮಾಡಿದರು. ಮತ್ತು ನಾವು ಶಂಕದೀಗ ಖುಷಿ ಆಗ್ತುಂಟು. ನಾವು ಈ ಹೊಳೆ, ನಾವು ಮೊಗ್ರ ನಿವಾಸಿಗಳು, ನಮಗೆ ಈ ಎಲ್ಲಿ ಹೋಗಬೇಕಾದ್ರೂ ಈ ನಮ್ಮ ಮೊಗ್ರ ಎಂಬ ಪ್ರದೇಶದಲ್ಲಿ ಒಂದು ಹೊಳೆ ಹರಿತದೆ. ಅದಕ್ಕೆ ಸೇತುವೆ ಇಲ್ಲ. ನಾವು ಎಲ್ಲೇ ಹೋಗಬೇಕಾದ್ರೆ ಹೊಳೆಯನ್ನು ದಾಟಿಸಿ ನಾವು ಹೋಗಬೇಕಾಗ್ತದೆ. ಒಂದು 2 ವೀಲರ್ ಹೋಗಬೇಕಾದ್ರೂ ಒಂದು ಬೈಕ್ ದಾಟಿಸಿ ಹೋಗಬೇಕಾಗ್ತದೆ. ಆಗ ನಮಗೆ ಲೈನರು ಅಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಲೈನರು ಹೋಗ್ತದೆ. ಆಗ ನಾವು ಗ್ಯಾರೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಲೈನರಿಗೆ ಒಂದು 250, ಹಾಗೆ ಒಂದು 350 ರೂಪಾಯಿ ಬೇಕಾಗ್ತದೆ. ಆಗ ನಮಗೆ ಒಂದು ವರ್ಷಕ್ಕೆ ಒಂದು 6,000 7 ಸಾವಿರ ರೂಪಾಯಿ ಖಾಲಿ ಒಂದು ಬೈಕ್ ಲೈನರಿಗೆ ನಾವು ಹಾಕ್ತಾ ಇದ್ದೇವೆ. ಅದ ಕಾರಣ ಇವತ್ತಿಗೆ ನಾವು ಬಹಳ ಒಂದು ಈ ಹೊಳೆ ನಮಗೆ ಉಪದ್ರವ ತೊಂದರೆಯನ್ನು ಕೊಡ್ತದೆ. ಅದಕ್ಕೊಂಡು ನಮಗೆ ಈ ಹೊಳೆಗೆ ಕೂಡಲೇ ಸೇತುವೆಯನ್ನು ಮಾಡಿಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಸಂಘ ಒಂಜಿ ಆವಡೆ ಪನ್ಪಿನ ಗಟ್ಟಿ ನಿರ್ಧಾರ ಇದಕ್ಕೆ ಬೋಡಿತ್ತಿನ ಮಾತಾರೀತಿದ ಸಹಕಾರ ಕೊರ್ಪಿನ ಊರ್ದಕ್ಲಿನ ಭರವಸೆ ವಾರೀತಿದ ಪರಿಶ್ರಮ ಗಾಂಡಲ ಸೈ ಪನ್ಪಿನ ಜವನೇರ್ನ ತಂಡ ಊರ್ದಕ್ಲಿ ಅತ್ತಂದೆ ಖಾಸಗಿ ಸಂಸ್ಥೆಲೆಲ್ಲ ಪಣವು ಸಹಕಾರ ಗಿರೀಶ್ ಭಾರದ್ವಾಜ್ ಬೊಕ್ಕ ಪತಂಜಲಿ ಭಾರದ್ವಾಜ್ರನ ಮಾರ್ಗದರ್ಶನ ಇಂದು ಸವಾಲ್ದ ಗ್ರಾಮ ಸೇತು ನಿರ್ಮಾಣದ ಯಶಸ್ಸದ ಕಾರಣಲು ಪಂಡದು ಸಂಘ ನಿರ್ಮಾಣಗ್ ಜವನೇರ್ನ ತಂಡ ಕಟ್ಟದು ಊರ್ದಕ್ಲಿನ ಒಂಜಿ ಮಲ್ತದ ಬೆಂದಿನ ಸ್ಥಳೀಯ ಪತ್ರಕರ್ತೆ ಪ್ರಗತಿಪರ ಕೃಷಿಕೆ ಮಹೇಶ್ ಪುಚ್ಚಪಾಡಿಯರ್ನ ಪಾತೆರ. ಸುಳ್ಯ ತಾಲೂಕಿನ ಗುತ್ತಿಗಾರ ಗ್ರಾಮದ ಮೊಗ್ರ ಹಾಗೂ ಏರಣಗುಡ್ಡೆ ಸಂಪರ್ಕ ಮಾಡುವಂತಹ ಗ್ರಾಮೀಣ ಭಾಗದ ಒಂದು ಹೊಳೆ ಹರಿತಾ ಇದೆ. ಈ ಹೊಳೆಗೆ ಕಾಲುಸಂಕ ನಿರ್ಮಾಣ ಮಾಡಬೇಕು, ಸೇತು ನಿರ್ಮಾಣ ಮಾಡಬೇಕು ಅಂತ ಅನೇಕ ವರ್ಷಗಳಿಂದ ಜನರ ಬೇಡಿಕೆ ಇತ್ತು. ಆದರೆ ಇದು ಈಡೇರಲಿಲ್ಲ. ಹೀಗಾಗಿ ಇಲ್ಲಿನ ಜನ ಆತ್ಮನಿರ್ಭರ ಎನ್ನುವ ಕಲ್ಪನೆಯ ಮೂಲಕವಾಗಿ ಊರಿನ ಜನರೆಲ್ಲ ಒಟ್ಟು ಸೇರಿ, ಊರಿನ ಯುವಕರೆಲ್ಲ ಒಟ್ಟು ಸೇರಿ ಉದಾರ ದಾನಿಗಳನ್ನು ಸಂಪರ್ಕ ಮಾಡಿಕೊಂಡು ಆ ಕೊಡುಗೆಗಳನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಕಾಲುಸಂಕದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸುಮಾರು 160ರಷ್ಟು ಮಾನವ ಶ್ರಮಗಳನ್ನು ವ್ಯಯಿಸಿಕೊಂಡು ಇವತ್ತು ಈ ಕೆಲಸ ಆಗಿದ್ದರೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಗಿರೀಶ್ ಭಾರದ್ವಾಜ್ ಅವರ ಪುತ್ರ ಪತಂಜಲಿ ಭಾರದ್ವಾಜ್ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಕಬ್ಬಿಣದ ಈ ಕಾಲುಸಂಕವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಊರಿನ ಜನರೆಲ್ಲ
ಎರಡೂ ಕಡೆ ಸಂಪರ್ಕ ಮಾಡಲಿಕ್ಕೆ ಅತ್ಯಂತ ಸುಲಭವಾಗಿ ಸಾಧ್ಯ ಆಗಿದೆ.